ಉಡುಪಿಯ ಕಟ್ಟಪಾಡಿ ಸಮೀಪದ ಸುಭಾಷ್ ನಗರ ಕ್ರಾಸ್ನಿಂದ ಕುಂಜಾರುಗಿರಿ ಪಾಜಕ ಕ್ಷೇತ್ರ ಸಂಪರ್ಕಿಸುವ ರಸ್ತೆ ಬಿಜಟ್ಲ ಬಳಿ ರಸ್ತೆ ಅಗೆದು ಹಾಕಲಾಗಿದೆ. ಪೈಪ್ಲೈನ್ ಮಾಡುವವರು ಈ ರಸ್ತೆಯನ್ನ ಅಗೆದು ಹಾಕಿದ್ದಾರೆ. ಇದರಿಂದಾಗಿ ವಾಹನಗಳು ಸಂಚಾರ ಮಾಡುವುದಕ್ಕೂ ಕೂಡ ಸಮಸ್ಯೆ ಉಂಟಾಗಿದೆ. ಈ ಮಾರ್ಗವಾಗಿ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತೆ. ಪುಣ್ಯ ಕ್ಷೇತ್ರಗಳ ಜೊತೆಗೆ ಶಾಲಾ ಕಾಲೇಜು ಮಕ್ಕಳು ಕೂಡ ಹೋಗುವಂತಹ ಬಸ್ಸುಗಳು ಈ ಮಾರ್ಗವಾಗಿ ಸಂಚರಿಸುವುದರಿಂದ ವಾಹನ ಸವಾರರಿಗೆ ನಿತ್ಯ ತೊಂದರೆ ಉಂಟಾಗ್ತಾ ಇದೆ. ಕೂಡಲೇ ಸಂಬಂಧಪಟ್ಟವರು ಅವಘಡಗಳು ಆಗುವುದಕ್ಕೆ ಮುಂಚೆ ಸಮಸ್ಯೆ ಸರಿ ಮಾಡಿಕೊಡುವಂತೆ ಸಾರ್ವಜನಿಕರು ಮಾಧ್ಯಮಗಳ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಕುಂಜಾರು ಕ್ರಾಸ್ ಸುಭಾಷ್ ನಗರ ಕ್ರಾಸ್ ಹಿಡಿದು ಕುಂಜಾರು ಪಡವೆಲ್ಲ ಓಪಿನ ರೋಡ್ ನಮ್ಮ ಮೂಲೆ ಒಂಜಿ 50 ಮೀಟರ್ ದುಂಬು ಬಿಜಂಟ್ಲದಲ್ಪ ರಸ್ತೆ ಒಂಜಿ ಗರ್ತು ಬಾಡ್ದಿರ ಅವು ಮಸ್ತ್ ಪೈಪ್ ಲೈನ್ದಾಗಲು ಗರ್ತು ಬಾಡ್ದು ನಿಂಗಲೆ ವಾಹನ ಪೂರ ರಿಕ್ಷಾ ಬಸ್ ಪೂರ ಪೋರೆ ಮಸ್ತ್ ಸಮಸ್ಯೆ ಒಂದುಂಡು. ಮುಂದಕ್ಕೆ ಸಂಬಂಧಪಟ್ಟಿನಾಗಲು ಒಂಜಿ ಬತ್ತು ಬೇಗನ ಒಂಜಿ ದಾಲ ಒಂಜಿ ಅವಘಡ ಆವಡ್ ದುಂಬು ಮುಂದಿನ ಒಂಜಿ ಸರಿ ಮಲ್ತು ಕೊರಡು ಬಂದು ನಿಂಕಲು ವಿನಂತಿ ಮಲ್ತಂದಿಲ್ಲ. ಲಾಸ್ಟ್ ಟೈಮು ಮಂಚಗಾಲದ ಸೈಡ್ ಎಲ್ಲ ಬಂತು ಆರು ಅಗಲಿಗೆ ಸಂಬಂಧಪಟ್ಟ ಅಧಿಕಾರಿನಾಗಲಿ ಫೋನ್ ಮಲ್ತದ್ದು ಒಂಜಿ 20 ಮಿನಿಟ್ದಲ್ಲ ಆಗಲಿ ಲೆಬುಡದು JCB ಕಾಂತದ್ದು ಅವೇನೊಂಜಿ ಗುರಿ ಮುಚ್ಚದು ಕೊಡ್ತೇರು ಆಂಡಲ ಬರ್ಸೋಗು ಕೂಡ ಸಿಂಕ ಒಂದುಂಡವು ಮಸ್ತ್ ಪ್ರಾಬ್ಲಮ್ ಒಂದುಂಡು ಗಾಡಿ ಸೈಡ್ ಕೊರ್ರೆ ಪೂರ ಅವು ಸೈಡ್ ಕೊರ ಅಂಚೆಡು ದೇವಸ್ಥಾನ ಉಂಡು ಅಂಚೆನೆ ಸ್ಕೂಲ್ ಉಂಡು ಸ್ಕೂಲ್ದ ವ್ಯಾನ್ ಉಂಡು ಒಂಜಿ 40-45 ಮೀಟರ್ ಸ್ಕೂಲ್ ವ್ಯಾನ್ ಉಂಡು ಗಾಡಿ ಕಾಂಡೆ ಪೋನ ಬಯ್ಯ ಬರ್ನ ಪೂರ ಸೈಡ್ ಕೊರ್ರೆ ಮಸ್ತ್ ಸಮಸ್ಯೆ ಒಂದುಂಡು. ರಸ್ತೆ ಭಾಳ ಕಡಿದಾಗಿದೆ, ತುಂಬ ಇಕ್ಕಟ್ಟಾಗಿದೆ, ಎರಡೂ ಕಡೆಗಳಲ್ಲೂ ಪೊದೆ ಬೆಳೆದಿದೆ. ಅಂತಹ ಒಂದು ಆಯಕಟ್ಟಿನ ಸ್ಥಳದಲ್ಲಿ ರಸ್ತೆಯನ್ನು ಅಗೆದು ಏನೊಂದು ದುರಸ್ತಿ ಮಾಡದೆ ಯಾವುದೇ ಎಚ್ಚರಿಕೆಯ ನಾಮಫಲಕವನ್ನು ಸಹ ಅಳವಡಿಸದೆ ತೀರಾ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಆದ್ದರಿಂದ ಯಾವುದೇ ಸಮಯದಲ್ಲಿ ಅಲ್ಲಿ ಅವಘಡಗಳು ಸಂಭವಿಸುವ ಸಾಧ್ಯತೆ ಇದೆ. ನಾನು ಗ್ರಾಮಸ್ಥನಾಗಿ ಈ ಮೂಲಕ ಆ ರಸ್ತೆಯ ಒಂದು ದುರವಸ್ಥೆಯನ್ನು ಸರಿಪಡಿಸುವಂತೆ ಸಂಬಂಧಪಟ್ಟವರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೆ.